ಆಧುನಿಕ ಯುಗದಲ್ಲಿ ಹೊಸ ತಲೆಮಾರು ಓದಿನಿಂದ ದೂರ ಸರಿತಾ ಇರೋದು ಪತ್ರಿಕಾ ಕ್ಷೇತ್ರದ ದೊಡ್ಡ ಸವಾಲು ಅಂತ ಪುತ್ತೂರು ಡಾಕ್ಟರ್ ಶಿವರಾಮ ಕಾರಂತ ಬಾಲವನದ ಆಡಳಿತಾಧಿಕಾರಿ ಲೇಖಕ ಡಾಕ್ಟರ್ ಸುಂದರ ಕೇನಾಜಿ ಅಭಿಪ್ರಾಯಪಟ್ಟಿದ್ದಾರೆ. ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಅವರು ಉಪನ್ಯಾಸ ನೀಡಿದರು. ಜಾಗೃತಿ ಅರಿವು ಮೂಡಿಸುವ ಬದಲು ಹಲವು ಸಂದರ್ಭದಲ್ಲಿ ಮಾಧ್ಯಮಗಳು ಭಯಗೊಳಿಸುವ ವಾತಾವರಣದಿಂದ ಜನರು ದೂರ ಹೋಗುವ ಸಾಧ್ಯತೆ ಹೆಚ್ಚು. ಆದುದರಿಂದ ಅರಿವು, ತಿಳುವಳಿಕೆ ಮತ್ತು ಜಾಗೃತಿ ಮೂಡಿಸುವ ಮೂಲಕ ಮಾಧ್ಯಮಗಳು ಜನರನ್ನ ಹತ್ತಿರವಾಗಿಸಬೇಕು. ಶಿಕ್ಷಣ, ಆರೋಗ್ಯ, ಕಲೆ, ಸಾಹಿತ್ಯವನ್ನ ನಾವು ಎಂದೂ ಉದ್ಯಮ ಎಂದು ಪರಿಗಣಿಸಿಲ್ಲ ಎಂದು ಹೇಳಿದ್ರು. ಆದರೆ ಅದೇ ಸಾಲಿಗೆ ಸೇರುವ ಪತ್ರಿಕಾ ಕ್ಷೇತ್ರ ಉದ್ಯಮವಾಗಿದೆ. ಇದು ಈ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳಿಗೆ ಕಾರಣವಾಗುತ್ತಿದೆ ಎಂದು ಹೇಳಿದ್ರು. ರಾಜಕೀಯ ಉದ್ಯಮ ಅಲ್ಲ, ರಾಜಕಾರಣ ಉದ್ಯಮ ಅಂತೇಳಿಲ್ಲ. ರಾಜಕಾರಣವು ಕೂಡ ಒಂದು ಭಾಗ, ಮನುಷ್ಯನ ಬದುಕಿನ ಒಂದು ಭಾಗ. ಕಲೆ, ಸಾಹಿತ್ಯ, ಸಂಗೀತ, ಧರ್ಮ ಮತ್ತೆ ಈ ತರದ ಒಂದು ಭಾಗಗಳು ಹೇಗೆ ಪತ್ರಿಕೆಗಳು ಹೇಗೆ ಒಬ್ಬ ಮನುಷ್ಯನಿಗೆ, ಒಬ್ಬ ಪರಿಪೂರ್ಣ ಮನುಷ್ಯನನ್ನ ರೂಪಿಸುವುದಕ್ಕೆ ಅವುಗಳು ಕೊಡುತ್ತವೆಯೋ ಅದೇ ಕೆಲಸಗಳನ್ನ ಒಂದು ಪತ್ರಿಕೆ ಕೂಡ ಅಥವಾ ಒಂದು ದೃಶ್ಯ ಮಾಧ್ಯಮ ಕೂಡ ಮಾಡಿದರೆ ಬಹುಶಃ ಈ ಸಮಾಜದಲ್ಲಿ ದೊಡ್ಡ ಜಾಗೃತಿಯಾಗಲಿಕ್ಕೆ ಸಾಧ್ಯತೆ ಇದೆ. ಸುಳ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಭವಾನಿಶಂಕರ್ ಅವರು ಮಾತನಾಡಿ, ಟೀಕೆ ಮಾಡುವುದು ಮಾತ್ರವಲ್ಲ, ಅಭಿವೃದ್ಧಿಗೂ ಪತ್ರಕರ್ತರು ಹೆಚ್ಚು ಗಮನ ಕೊಡುವುದು ಆಶಾದಾಯಕ ಬೆಳವಣಿಗೆ. ಪತ್ರಿಕಾ ಮಾಧ್ಯಮಗಳು ಮೌಲ್ಯವನ್ನ ಕಾಪಾಡಿಕೊಳ್ಳಬೇಕು ಮತ್ತು ರಚನಾತ್ಮಕವಾಗಿರಬೇಕು. ನಿಷ್ಪಕ್ಷಪಾತ ಮತ್ತು ನಿರ್ಭೀತ ಮಾಧ್ಯಮಗಳು ಜನರ ವಿಶ್ವಾಸ ಗಳಿಸಲು ಸಾಧ್ಯ ಎಂದು ಹೇಳಿದರು. ಸುಳ್ಯದಲ್ಲಿ ನೋಡಿದಾಗೆ ರಚನಾತ್ಮಕ ಪತ್ರಿಕೋದ್ಯಮವೇ ನಡೀತಾ ಇದೆ. ಅಂದ್ರೆ ಚೆನ್ನಾಗಿದೆ. ಅಂದ್ರೆ ಏನಾದರೂ ಎಚ್ಚರಿಸುತ್ತಿದ್ರೆ ಅದು ಮಾಡ್ತಾರೆ. ಮತ್ತೆ ಅಭಿವೃದ್ಧಿಗೆ ಪೂರಕ ವರದಿಗಳನ್ನು ಕೂಡ ಮಾಡ್ತಾರೆ. ಈಗ ನಾವು ಕೆಲವು ಪತ್ರಿಕೋದ್ಯಮ ನಡೆಸುವುದರಿಂದ ಸ್ವಲ್ಪ ಅವರ ಪೊಲಿಟಿಕಲ್ ಅಲೈನ್ಮೆಂಟ್ ಕೆಲವೆಲ್ಲ ರಾಷ್ಟ್ರ ಮಟ್ಟದ ಪತ್ರಿಕೋದ್ಯಮದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೆಲವೆಲ್ಲ ನೀವು ಕಾಣಬಹುದು. ಬಟ್ ಆದ್ರೂ ನಮ್ಮ ಇದೇ ವೇಳೆ ಸುಳ್ಯ ಪೊಲೀಸ್ ಉಪನಿರೀಕ್ಷಕ ಎಂಆರ್ ಹರೀಶ್ ಸನ್ಮಾನ ನೆರವೇರಿಸಿದ್ರು. ಪತ್ರಿಕಾ ಕ್ಷೇತ್ರದ ಸೇವೆಗಾಗಿ ಶಂಕರ್ ಪೆರಾಚಿ ಅವರನ್ನ ಸನ್ಮಾನಿಸಲಾಯಿತು. ಡಾಕ್ಟರ್ ಸುಂದರ್ ಕೇನಾಚಿ ಅವರನ್ನ ಗೌರವಿಸಲಾಯಿತು. ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ದುರ್ಗಾ ಕುಮಾರ್ ನಾಯರ್ಕೆರೆ, ಕಾರ್ಯದರ್ಶಿ ಗಿರೀಶ್ ಅಡ್ಪಂಗಾಯ, ಕೋಶಾಧಿಕಾರಿ ಸತೀಶ್ ಹೊದ್ದೇಟಿ, ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಗಂಗಾಧರ್ ಕಲ್ಲಪಳ್ಳಿ, ಗೌರವಾಧ್ಯಕ್ಷ ತೇಜೇಶ್ವರ್ ಕುಂದಲ್ಪಾಡಿ, ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಲೋಕೇಶ್ ಪೆರ್ಲಂಪಾಡಿ ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.